ನಂದಿನಿ ಚಿತ್ರಕಲಾ ಸ್ಪರ್ಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟಗಳ ನಿಯಮಿತ ಮಂಗಳೂರಿನ ವತಿಯಿಂದ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನಂದಿನಿ ಚಿತ್ರಕಲಾ ಸ್ಪರ್ಧೆಯನ್ನ ಉದ್ಘಾಟಿಸಿದ ಬಳಿಕ ಗಣ್ಯಾತಿ ಗಣ್ಯರು ಹೈನುಗಾರಿಕೆಯ ಬಗ್ಗೆ ತಿಳುವಳಿಕೆ ಮೂಡಿಸಿದರು. ನಂದಿನಿಯ ಪರಿಚಯ ಮಾಡಬೇಕು, ಹೈನುಗಾರಿಕೆಯ ಅನುಭವ ಕೊಡಬೇಕು, ಅದರ ಬಗ್ಗೆ ಚಿಂತನ ಮಂಥನ ಮಕ್ಕಳಲ್ಲಿ ಬೆಳಿಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು 2 ವಿಷಯ ಇಟ್ಕೊಂಡು ಇವತ್ತು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಮತ್ತು ಹೈನುಗಾರಿಕೆಯಿಂದ ಸ್ವಾಉದ್ಯೋಗ ಅಂತ 2 ವಿಷಯದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಆಯೋಜಿಸುತ್ತೇವೆ. ಈ ಒಂದು ಸಮಾರಂಭದಲ್ಲಿ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಅವರನ್ನು ಕೂಡ ಉಪಸ್ಥಿತರಿರಬೇಕಂತ ನಾವು ಅವರನ್ನು ಕೇಳಿಕೊಂಡಿದ್ದು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಇವತ್ತಿನ ನಮ್ಮ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಆದಂತಹ ಶ್ರೀಮತಿ ಅನುರಾಧ ಜಿ ರವರು ಮಾಡಿದ್ದಾರೆ. ಅವರನ್ನು ನಾನು ಸಮಸ್ತ ಹೈನುಗಾರರ ಪರವಾಗಿ ನಮ್ಮ 2 ಜಿಲ್ಲೆಯಲ್ಲಿರುವಂತಹ 710 ಹಾಲು ಉತ್ಪಾದಕರ ಸಂಘಗಳ ಪರವಾಗಿ ನಂದಿನಿಯ ಸಂಪೂರ್ಣ ಬಳಗದ ಪರವಾಗಿ ಒಂದು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲ ಮಕ್ಕಳನ್ನು ನಾನು ನಂದಿನಿ ಬಳಗದ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುವುದರೊಂದಿಗೆ ಇವತ್ತು ಇಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಎಲ್ಲ ನಂದಿನಿಯ ಅಧಿಕಾರಿಗಳು, ನಂದಿನಿ ಬಳಗದ ಎಲ್ಲ ಸದಸ್ಯರು, ಅವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲರನ್ನು, ಹಾಗೆ ನಮ್ಮ ನಂದಿನಿಯ ಹಿತೈಷಿಗಳನ್ನು ಮತ್ತು ಹಾಗೆ ಪತ್ರಿಕಾ ಪ್ರತಿನಿಧಿಗಳನ್ನು, ದೃಶ್ಯ ಮಾಧ್ಯಮದವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಉದ್ಘಾಟನೆಯ ಸಂದರ್ಭದಲ್ಲೂ ನಾನು ಬೀಳ್ಕೊಳ್ಳಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತಾ ಎಲ್ಲರಿಗೆ ಇನ್ನೊಮ್ಮೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಚಿತ್ರವನ್ನು ಬಿಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸ್ತಾ ಇದ್ದಾರೆ ಶ್ರೀಮತಿ ಅನುರಾಧ ಜಿ. ಎಲ್ಲ ವಿದ್ಯಾರ್ಥಿಗಳು ಕರತಾಡದ ಮೂಲಕ ನಾವು ಈ ಚಿತ್ರಕಲಾ ಸ್ಪರ್ಧೆಯ ಉದ್ಘಾಟನೆಗೆ ಶ್ರಮಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಚಿತ್ರಕಲಾ ಸ್ಪರ್ಧೆಗೆ ಚಾಲನೆ ಕೊಟ್ಟು ಯಶಸ್ವಿಯಾಗಿ ಅವರು ನಮ್ಮೆಲ್ಲರಿಗೆ ಕರೆದಿದ್ದಾರೆ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ರಾಷ್ಟ್ರೀಯ ಪ್ರಶಸ್ತಿ ಪರವಾಗಿ ಪುರಸ್ಕಾರ ಯೋಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ನಮ್ಮ ಅಧ್ಯಕ್ಷರಾದ ಎಲ್ಲರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಂತರ ಆ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮಕ್ಕೆ
ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶೇಷ ವಂದನೆಗಳನ್ನು ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರನ್ನ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷರು ತೀವ್ರವಾದ ಹಾಗೂ ಯುವಾಧ್ಯಕ್ಷರಿಗೆ ವಹಿಸಿದ್ದಾರೆ ಇರುವುದನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತೇವೆ. ಚಿತ್ರಕಲಾ ಸ್ಪರ್ಧೆ ಆಯೋಜನೆಯ ಬಗ್ಗೆ ಮತ್ತು ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ.ವಿ. ಸತ್ಯನಾರಾಯಣ. ಉಡುಪಿ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಇವತ್ತೊಂದು ಸ್ಪರ್ಧೆಯ ದಿನ. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಶಾಲೆಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸುವುದು ಅಂತ ಹೇಳಿದ್ರೆ ಶಾಲಾ ಮಕ್ಕಳು ಅದಕ್ಕೆ ಬೇಕಾದಂತಹ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಆದರೆ ಅಲ್ಲಿ ಚಿತ್ರಕಲಾ ಸ್ಪರ್ಧೆ ವಿಭಿನ್ನವಾಗಿರ್ತದೆ. ಯಾವಾಗ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಅವರ ಪ್ರಯಾಣದ ವೆಚ್ಚದಿಂದ ಹಿಡಿದು ಅವರ ಬೆಳಗಿನ ಉಪಹಾರ, ದಿನದ ಊಟ, ಜೊತೆಗೆ ಅವರ ಏನು ಚಿತ್ರಕಲಾ ಸ್ಪರ್ಧೆಗೆ ಸೇರಿಕೊಂಡಿದ್ದಾರೆ ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲಿಕ್ಕೆ ಒಬ್ಬ ತಜ್ಞ ಚಿತ್ರಕಲಾಕಾರರಿಂದ ಚಿತ್ರ ರಚಿಸುವಂತಹ ಒಂದು ಪ್ರಾತ್ಯಕ್ಷಿಕೆಯನ್ನು ಸಹ ಏರ್ಪಡಿಸುವಂತಹ ವ್ಯವಸ್ಥೆ ಮಾಡುತ್ತದೆ. ಕಳೆದ ಫೆಬ್ರವರಿ 8ನೇ ತಾರೀಕು ನಾವು ಮಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದೇವೆ. 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಜೂನಿಯರ್ ಕ್ಯಾಟಗರಿ ಎಂದು, ಹಾಗೆ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸೀನಿಯರ್ ಕ್ಯಾಟಗರಿ ಎಂದು ನಾವು ವಿಭಾಗ ಮಾಡಿಕೊಂಡು ಪ್ರತಿ ವಿಭಾಗದಲ್ಲೂ ಕೂಡ 3 ಬಹುಮಾನಗಳು, ಜೊತೆಗೆ 15 ಪ್ರತಿ ವಿಭಾಗದಲ್ಲೂ 15 ಸಮಾಧಾನಕರ ಬಹುಮಾನಗಳನ್ನು ನಾವು ಆಯೋಜನೆ ಮಾಡ್ತೇವೆ. ಇಲ್ಲಿ ಭಾಗವಹಿಸಿದಂತಹ ಮಕ್ಕಳು ಬಹುಮಾನ ಗೆಲ್ಲುವಂಥದ್ದು ಒಂದಾದರೆ ನನಗೆ ಏನು ಲಾಭ ಅನ್ನುವಂಥ ಕೆಲವು ಯೋಚನೆ ಮಾಡ್ತಾ ಇರ್ಬೋದು. ಬಹುಶಃ ಅದಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಸಮತೋಲನ ಆಹಾರ ಅಂತ ಹೇಳ್ತಾರೆ. ಹಾಲು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂತಹ ಸಮತೋಲನ ಆಹಾರ. ತಾಯಿಯ ಆಹಾರದ ನಂತರ ಅತಿ ಉತ್ತಮವಾದಂತಹ ಆಹಾರ ಇದೆ ಅಂತ ಹೇಳಿದ್ರೆ ಅದು ಹಸುವಿನ ಹಾಲು. ನಂದಿನಿ ಚಿತ್ರದ ಹಾಲು ಉತ್ಪಾದಕರ ಒಕ್ಕೂಟದಿಂದ ಶೇಕಡ 99.9% ನಾವು ಹಸುವಿನ ಹಾಲನ್ನೇ ಸಂಗ್ರಹಣೆ ಮಾಡ್ತೇವೆ. ಇಲ್ಲಿಯೂ ಶೇಕಡ 0.1% ಈ ಎಮ್ಮೆಯ ಹಾಲು ಶೇಖರಣೆ ಆಗ್ತದೆ. ಹಾಗಾಗಿ ಹಾಲಿನ ಉಪಯೋಗ ಮಾಡಬೇಕು. ಹಾಲು ಆರೋಗ್ಯವರ್ಧಕ, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ತಲುಪಿಸಬೇಕು. ಅದನ್ನು ತಲುಪಿಸಲಿಕ್ಕೆ ಪ್ರಾಯಶಃ ಶಾಲೆಯ ಮಕ್ಕಳು ಒಂದು ಉತ್ತಮವಾದಂತಹ ಪ್ರಚಾರ ಮಾಧ್ಯಮ ಅನ್ನುವಂತಹ ಉದ್ದೇಶದಿಂದ ನಾವು ಶಾಲಾ ಮಕ್ಕಳಲ್ಲಿ ಈ ಒಂದು ಅರಿವು ಕಾರ್ಯಕ್ರಮ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರತಿ ಬಾರಿಯೂ ಕೂಡ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಆಯೋಜನೆ ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತ ಕೇಳಿದರೆ ಚಿತ್ರ ಬಿಡಿಸುವುದು ಅಂತ ಹೇಳ್ತಾರೆ. ಚಿತ್ರ ಬಿಡಿಸುವುದರೊಂದಿಗೆ ಹಾಲು ಸಮೃದ್ಧವಾದ ಆಹಾರ ಅನ್ನುವಂತಹ ಮೆಸೇಜನ್ನು ಎಲ್ಲರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ. ಹಾಗಾಗಿ ಇಲ್ಲಿ ಬಂದಿರುವಂತಹ ಮಕ್ಕಳು ಪ್ರಾಯಶಃ ಇವರಿಗೆ ಶೇಕಡ 70ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಹಾಲು ಉತ್ಪಾದಕರ ಮನೆಗಳಿಂದ ಅಥವಾ ಹಾಲು ಉತ್ಪಾದಕರ ಗುರುತಿಸಿರುವಂತಹ ಮಕ್ಕಳಿದ್ದಾರೆ. ಅದಾಗಿ ಕೂಡ ಆ ಮನೆಗಳಲ್ಲಿ ಕೆಲವು ಮನೆಗಳಲ್ಲಿ ಹಾಲನ್ನು ಕೊಡುವಂಥ ಅಭ್ಯಾಸ ಇದೆ. ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತನಾಗಿರಲಿಕ್ಕೆ ರಾಷ್ಟ್ರೀಯ ಸರಾಸರಿಯಂತೆ ಸುಮಾರು 354 ಗ್ರಾಂನಷ್ಟು ಹಾಲನ್ನು ಪ್ರತಿ ದಿವಸ ಸೇವನೆ ಮಾಡಬೇಕು. ಹಾಗೆ ಸುಮಾರು 600 ಎಕರೆಗಳಷ್ಟು ಪ್ರದೇಶದಲ್ಲಿ ಹಸಿರು ಮೇವನ್ನು ಬೆಳೆಯುವಂತಹವರು, ಹಾಗೆ ಪ್ರತಿ ವರ್ಷ ಸರಾಸರಿ ಸುಮಾರು 25ರಿಂದ 30,000 ಗಿಡಗಳನ್ನು, ಮರದ ಗಿಡಗಳನ್ನು ನೆಡುವಂತಹ ವ್ಯವಸ್ಥೆ ನಮ್ಮ ಹಾಲು ಸಹಕಾರಿ ಸಂಘಗಳು ಮಾಡಿದೆ. ಹಾಗಾಗಿ ಒಟ್ಟಾರೆಯಾಗಿ ಹೈನುಗಾರಿಕೆಯಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡೋದರೊಂದಿಗೆ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಅವಕಾಶವಿರುವುದರಿಂದ ಈ ಎರಡು ವಿಚಾರಗಳನ್ನು ಮಕ್ಕಳ ಮೂಲಕ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಈ ಒಂದು ಹೈನುಗಾರಿಕಾ ಒಂದು ಪ್ರಚಾರ ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ವಿಚಾರವಾಗಿ 5ರಿಂದ 7ನೇ ತರಗತಿಯ ಮಕ್ಕಳಿಗೆ, ಹಾಗೆಯೇ ಹೈನುಗಾರಿಕೆಯಿಂದ ಸ್ವಾವಲಂಬನೆ ಈ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಇಂದಿನ ದಿವಸ ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ನಾವೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ
ಅತ್ಯುತ್ತಮವಾಗಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ಯಶಸ್ಸು ಲಭಿಸಲಿ ಅಂತ ಹೇಳಿ ಈ ಪ್ರಾಸ್ತಾವಿಕ ರವೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಡಿ ಸತ್ಯನಾರಾಯಣ ಅವರಿಗೆ ಎಲ್ಲರ ಕಲಾಕಾರರ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉದ್ಘಾಟನೆಯ ಭಾಷಣಕ್ಕಾಗಿ ಅವರ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಂಡಿದ್ದೇವೆ. ರಾಷ್ಟ್ರೀಯ ಪುರಸ್ಕಾರ ಪಡೆದ ಮೊದಲ ಸಂಸ್ಥೆ ಅಂತ ಹೇಳಿದ್ರೆ ಹೆಮ್ಮೆ ವಿಷಯ ಇದು. ಒಂದು ರೀತಿ ವೈಟ್ ರೆವಲ್ಯೂಷನ್ನ ಉಡುಪಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ತಂದಿದೆ. ವೈಟ್ ರೆವಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಇದರ ಅತಿಶಯೋಕ್ತಿ ಏನೂ ಇಲ್ಲ. ಈಗ ತಾನೇ ನಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದ್ರು ಹಾಗೂ ನಿರ್ದೇಶಕರಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕೇವಲ 1000 ಲೀಟರ್ಷ್ಟು ಇರ್ತಕ್ಕಂಥ ಹಾಲು ಉತ್ಪಾದನೆ ಇವತ್ತು 3 ಲಕ್ಷದ ಮೇಲಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಉತ್ತಮವಾದ ಕೆಲಸವನ್ನ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಮಾಡ್ತಾ ಇದೆ ಅಂತ ಅನ್ಕೊಳ್ಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಮಕ್ಕಳಿಗಾಗಿ ವಿಶೇಷವಾಗಿ ಏರ್ಪಡಿಸಿರುವುದು ಮಕ್ಕಳಲ್ಲಿ ಗ್ರಾಮೀಣ ಸೊಗಡಿನ ಬಗೆಗೆ, ಪಶುಸಂಗೋಪನೆ ಬಗ್ಗೆ ಒಂದು ಉತ್ತೇಜನ ಕೊಡಲಿ, ಅವರಿಗೆ ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ಇವತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಉದ್ದೇಶ. ಯಾಕೆಂದ್ರೆ ಹಾಲಿಗೆ ನಾವು ಮಿಲ್ಕಿಗೆ ಹೋಲ್ ಸ್ಟೇಬಲ್ ಫುಡ್ ಅಂತ ಹೇಳಿದ್ದಾರೆ. ಮಕ್ಕಳು ಬೆಳೆಯೋದೇ ಹಾಲು ಕುಡಿಯೋದ್ರಿಂದ ಹಾಲಲ್ಲಿ ಎಲ್ಲ ವಿಟಮಿನ್ಸ್ಗಳು, ಎಲ್ಲ ಅತ್ಯವಶ್ಯಕವಾದ ಅಂಶಗಳಿರುತ್ತೆ. ವಿಟಮಿನ್ ಸಿ ಒಂದು ಬೇಕು, ಎಲ್ಲ ವಿಟಮಿನ್ಸ್ಗಳನ್ನ ಕೂಡ ನಾವು ಹಾಲಲ್ಲಿ ಒಂದು ಸ್ಟೇಬಲ್ ಫುಡ್ ಆಗಿದೆ. ಹಾಗಾಗಿ ಇದರ ಮಹತ್ವವನ್ನು ಅರಿಯುವುದಕ್ಕೋಸ್ಕರ ಇದನ್ನೆಲ್ಲ ಚಿತ್ರಕಲಾ ಸ್ಪರ್ಧೆ ಹುಟ್ಟಿದ ನಾಡಲ್ಲಿ ಅವರು ಕೂಡ ಹಾಲು, ಬೆಣ್ಣೆ, ಮೊಸರಿನ ಪ್ರಿಯ. ಸೊ ಈ ನಾಡಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಹಾಗೆ ಮಕ್ಕಳಲ್ಲಿ ಹಾಲಿನ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ನಾವು ಈ ವಯಸ್ಸಿನಲ್ಲೇ ಅವರ ಬಗೆಯನ್ನು ಮಹತ್ವವನ್ನು ಬಿತ್ತುವುದರಿಂದ ಅವರು ಹೈನುಗಾರಿಕೆ ಆಗಲಿ, ಅಪ್ಲೈಡ್ ಸೈನ್ಸಸ್ ಆಗಲಿ, ಸೊ ಅಲ್ಲಿ ರಿಸರ್ಚ್ ಮಾಡಬೇಕು. ಈ ಹಾಲನ್ನು ಹೇಗೆ ಸಂಸ್ಕರಣೆ ಮಾಡ್ಬೋದು, ಯಾವ ರೀತಿ ಪಾಶ್ಚರೈಸೇಷನ್ ಮಾಡ್ಬೋದು, ಯಾವ ರೀತಿ ಅದನ್ನು ಪ್ರೋಸೆಸಿಂಗ್ ಮಾಡಿಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಹಾಲಿನ ಉತ್ಪನ್ನಗಳು, ಮೊಸರಾಗಲಿ ಅಥವಾ ಕರಡಲಿನ ಬೇರೆ ಬೇರೆ ಫ್ಲೇವರ್ಸ್ಗಳು ಬರುತ್ತೆ, ಪೇಡ ಆಗಲಿ ಅಥವಾ ಗೋವಾ ಆಗಲಿ, ಬೆಣ್ಣೆ, ತುಪ್ಪ, ಹಾಗೆ ತುಂಬ ವೇರಿಯಸ್ ಪ್ರಾಡಕ್ಟ್ಸ್ಗಳನ್ನು ನಾವು ಮಾಡಿ ಅದನ್ನು ಸಂಸ್ಕರಿಸಿ ಇರ್ತಕ್ಕಂಥ ಕೆಲಸ ಮಾಡಿ ಆದಾಯ ಕೂಡ ನಾವು ಅದರಿಂದ ಪಡ್ಕೊಳ್ಬಹುದು. ಹಾಗಾಗಿ ಇದೊಂದು ಉತ್ತಮವಾದ ಕೆಲಸ ಅಂತ ಹೇಳಿ ನಾನು ಹೇಳ್ತೇನೆ. ಸೊ ಎಸ್ಪೆಷಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಕ್ಕಳಿಗೂ ಕೂಡ ನನ್ನ ಶುಭಾಶಯಗಳನ್ನು ಹೇಳ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಚಿತ್ರಕಲಾ ಸ್ಪರ್ಧೆಗೆ ಯಶಸ್ಸನ್ನು ಕೋರಿದಂತಹ ಅಪರ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಜಿ ಅನುರಾಧರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶ್ವ ಪ್ರಸನ್ನಾತೀರ್ಥ ಶ್ರೀಪಾದಂಗಳವರು ಕಾರ್ಯಕ್ರಮಕ್ಕೆ ಸ್ವೀಕರಿಸಿದ್ದು ಶ್ರೀಪಾದಂಗಳವರ ಪಾದಾರಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ ಪ್ರೀತಿಪೂರ್ವಕವಾಗಿ ಹಾಲು ಉತ್ಪಾದಕರ ಶ್ರೀ ಸ್ವಾಮೀಜಿಯವರನ್ನ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರು ಸ್ವಾಗತಿಸಿಕೊಂಡಿದ್ದಾರೆ. ನಂದಿನಿ ಚಿತ್ರಕಲಾ ಸ್ಪರ್ಧೆ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ ನಂತರ ನಂದಿನಿ ಚಿತ್ರಕಲಾ ಸ್ಪರ್ಧೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಂದಿನಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದೆ. ನಮ್ಮೆಲ್ಲರ ದೈನಂದಿನ ಬದುಕು ಪ್ರಾರಂಭವಾಗುವುದು
ಮುಂದೆ ಸಾಗೋ ತನಕ ಅನೇಕ ಬಗೆಯಲ್ಲಿ ಹಾಲು ಒಂದೇ ಅಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಬೆಲ್ಲ ತೆಗೆದುಕೊಂಡು ಅನೇಕ ಬಗೆಯಲ್ಲಿ ನಾವು ಹಾಲು ಉಪಯೋಗಿಸುವುದು ಆಕಳ ಹಾಲು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಕಾರಣಕ್ಕೋಸ್ಕರ ಗೋವಿಗೆ ಮಾತೃಸ್ಥಾನವನ್ನು ಕೊಟ್ಟಿದ್ದಾರೆ. ಗಾವೋಮಿ ಮಾತೃ ಸರ್ವ, ಎಲ್ಲ ಗೋವುಗಳು ನಮಗೆ ತಾಯಿ ಸಮಾನ. ಪಿತರಜ್ಜ ಗೋಪಿಷ, ಗೋಪಿಷಗಳಿಗೆ ತಂದೆಯ ಗೌರವವನ್ನು ನೀಡಿದ್ದಾರೆ. ಹುಟ್ಟಿಸಿದ ಮಾತ್ರೊಬ್ಬ ತಂದೆ ಅನ್ನೋದಿಲ್ಲ. ಯಾವ ನಮಗೆ ಅಶನ ವಸನಗಳನ್ನು ಪೂರೈಸ್ತಾ ಇದ್ದಾನೋ ಅವನು ನಮ್ಮ ತಂದೆ. ನಾವು ಅನ್ನ, ಅಕ್ಕಿ, ಭತ್ತ, ಗೋಧಿ, ಧಾನ್ಯಗಳು, ತರಕಾರಿ ಎಲ್ಲ ಹುಟ್ಟುವುದು ಹೊಲದಲ್ಲಿ. ಹೊಲದಲ್ಲಿ ಅಂತಹ ನಾವು ಆಹಾರ ಹುಟ್ಟಬೇಕು ಅಂತಿದ್ರೆ, ನಾವು ಬಟ್ಟೆಗೆ ಬೇಕಾಗಿರುವ ಹತ್ತಿ ಹುಟ್ಟಬೇಕು ಅಂತಿದ್ರೆ ಗೋ ವೃಷಭಗಳು ಅಲ್ಲಿ ನಿರಂತರವಾಗಿ ಹುಟ್ಟಿದ್ದಾರೆ. ಗೋ ವೃಷಭಗಳ ದುಡಿಮೆ ಫಲವಾಗಿ ನಾವು ಅಶನ ವಸನವನ್ನು ಕಾಣ್ತಾ ಇದ್ದೇವೆ. ಹೀಗೆ ನಮ್ಮ ಸಂಸ್ಕೃತಿ ಗೋವುಗಳಿಗೆ, ಗೋವೃಷಭಗಳಿಗೆ ತಂದೆ ತಾಯಿಗಳ ಸ್ಥಾನವನ್ನು ಗೌರವಿಸ್ತಾ ಇದೆ. ಆ ಜಾಗೃತಿ ನಮ್ಮೆಲ್ಲ ಮಕ್ಕಳಲ್ಲಿ ಮೂಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಚಿತ್ರಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಹಿಂದೆ ಎಲ್ಲ ಮನೆ ಮನೆಯಲ್ಲಿಯೂ ಕೂಡ ಗೋವುಗಳ ಸಾಕಣೆ ನಡೀತಾ ಇತ್ತು. ಇವತ್ತು ಮನೆಯಲ್ಲಿ ಗೋವುಗಳ ಸಾಕಣೆಯಲ್ಲಿ ತಮ್ಮ ತಮ್ಮ ಮಕ್ಕಳನ್ನು ಸಾಕೋದೆ ಕಟ್ಟುವಾಗಿ ಹೋಗಿ ಯಾವುದೋ ಬೇಬಿ ಸಿಟಿಂಗೋ ಇನ್ನೊಂದಕ್ಕೋ ಸೇರಿಸುವಂತಹ ಪ್ರಸಂಗವಿದೆ. ಹಾಗಾಗಿ ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿಯ ಪರಿಚಯ ಇವತ್ತಿನ ಮಕ್ಕಳಿಗೆ ಇಲ್ಲದೆ ಹೋಗುವ ಈ ಪರಿಸ್ಥಿತಿಯಲ್ಲಿ ಕಿಂಚಿತ್ತಾದರೂ ಅದರ ಬಗ್ಗೆ ಪ್ರಜ್ಞೆ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಒಕ್ಕೂಟ ಇವತ್ತು ಈ ಸ್ಪರ್ಧೆಯಲ್ಲಿ ಏರ್ಪಡಿಸಿದೆ. ಮಕ್ಕಳಲ್ಲಿ ಅಂತಹ ಗೋವುಗಳ ಬಗ್ಗೆ, ಗೋಪುಷಗಳ ಬಗ್ಗೆ ಪ್ರೀತಿ ಈ ಮೂಲಕ ಹುಟ್ಲಿ ಅಂತ ಹೇಳಿಕೊಂಡು ಆಶಿಸ್ತಾ ಗೋವುಗಳನ್ನು ಬಹುವಾಗಿ ಪ್ರೀತಿಸಿ ನಮ್ಮೆಲ್ಲರಿಗೆ ಆಕರ್ಷಣೆಯಾಗಿರತಕ್ಕಂತಹ ಶ್ರೀಕೃಷ್ಣ ಮಂಗೇಶ್ವರರ ಅನುಗ್ರಹ ಎಲ್ಲ ಮಕ್ಕಳ ಮೇಲೆ ಇರಲಿ, ಒಕ್ಕೂಟದ ಮೇಲೆ ಇರಲಿ ಅಂತ ಹೇಳಿಕೊಂಡು ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದೆ. ಜನರನ್ನ ಆವರಿಸಿರುವ ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ಅರಿವಿನ ಬೆಳಕನ್ನು ನೀಡುವುದರ ಜೊತೆಗೆ ಮಠವನ್ನು ಸರ್ವಧರ್ಮ ಸಮನ್ವಯ ಕೇಂದ್ರವನ್ನಾಗಿಸಿ ಬೆಳಗಿಸುವ ಬುದ್ಧರು ವಿವಿಧ ನನ್ನ ಅಕ್ಷರ ಆಶ್ರಯ ದಾಸೋಹಿಗಳಲ್ಲಿ ಜನಮಾನಸದಲ್ಲಿ ನೆಲೆಯಾಗಿರುವ ಬುದ್ಧರು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ, ಹಾಗೆ ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ, ನಾವೆಲ್ಲ ಸಹಕಾರಿಗಳನ್ನ ಕರೆಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅವರ ಆಧಾರಕ್ಕೆ ನಮಸ್ಕರಿಸಿಕೊಳ್ಳುತ್ತಾ ಮತ್ತೊಮ್ಮೆ ಕೃಷ್ಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ಪೂಜೆಗೆ ವಂದನೆಯನ್ನು ನಮಸ್ಕರಿಸುತ್ತಾ ಇದ್ದೇವೆ. ನಾವು ಪೂಜೆಗೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಪರವಾಗಿ ಅಂದಿನ ಇಂಟರ್ ಸ್ಪರ್ಧೆಯ ಒಂದು ಗುರುತನ್ನ ಸ್ಮರಣಿಕೆಯನ್ನ ಹಸ್ತಾಂತರಿಸಿದರೆ ನಮ್ಮ ವ್ಯವಸ್ಥಾಪಕ ತಿಳಿಸಿದರು. ಹೈನುಗಾರಿಕೆಯ ಸ್ವಉದ್ಯೋಗ ಮತ್ತು ವಿವಿಧ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿವಿಧ ಮಕ್ಕಳು ಚಿತ್ರವನ್ನ ಬಿಡಿಸುವುದರ ಮೂಲಕ ಹೈನುಗಾರಿಕೆಯ ಮಹತ್ವವನ್ನ ತಿಳಿಪಡಿಸಿದರು.
ನಂದಿನಿ ಚಿತ್ರಕಲಾ ಸ್ಪರ್ಧೆ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ನ ನಂತರ ಬ್ರೇಕ್ ನಂತರ ನಂದಿನಿ ಚಿತ್ರಕಲಾ ಸ್ಪರ್ಧೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಂದಿನಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಹೈನುಗಾರಿಕೆ ಬಗ್ಗೆ ಇರುವಂತಹ ಆಸಕ್ತಿಯನ್ನ ತಿಳಿಪಡಿಸಿದ್ರು.
ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.